ಮುಂಡೂರು ಗ್ರಾಮದ ನರಿಮುಗ್ರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 100ರ ಸಂಭ್ರಮದಲ್ಲಿದ್ದು ಫೆಬ್ರವರಿ 23 ಮತ್ತು 24ರಂದು ಶಾಲಾ ಶತ ಸಂಭ್ರಮ ನಮ್ಮೂರ ಶಾಲಾ ಹಬ್ಬ ಕಾರ್ಯಕ್ರಮ ನಡೆಯಲಿದೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಪುತ್ತಿಲ ತಿಳಿಸಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ 1919ರಲ್ಲಿ ಪ್ರಾರಂಭಗೊಂಡ ಈ ವಿದ್ಯಾಸಂಸ್ಥೆಗೆ 100 ವರ್ಷ ತುಂಬಿದ್ದು, ಇದರ ಸಭೆ ನೆನಪಿಗಾಗಿ ಶತಮಾನ ಸ್ಮಾರಕ, ಆಡಿಟೋರಿಯಂ, ಶಾಲಾ ಉದ್ಯಾನವನ, ಇಂಟರ್ಲಾಕ್ ರಸ್ತೆ, ಕ್ರೀಡಾ ಸಾಮಗ್ರಿ, ವಿಜ್ಞಾನ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್, ಭೋಜನ ಶಾಲೆ ಹಾಗೂ ಶಾಲಾ ಆವರಣಗೋಡೆ ನಿರ್ಮಾಣದಂತಹ ಶಾಶ್ವತ ಕಾಮಗಾರಿಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನರಿಮುಗ್ರು ಈ ವರ್ಷ 100 ವರ್ಷ ಪೂರೈಸಿರತಕ್ಕಂಥ ಸಂದರ್ಭದಲ್ಲಿ ಶತಮಾನೋತ್ಸವವನ್ನ ನಮ್ಮೂರ ಹಬ್ಬವಾಗಿ ಮಾಡಬೇಕು ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ಈ ಸಿದ್ಧತೆಗಳು ನಡೀತಾ ಇದೆ. ವಿಶೇಷವಾಗಿ ಕನ್ನಡ ಶಾಲೆಗಳನ್ನ, ಕನ್ನಡ ಭಾಷೆಯನ್ನ ಉಳಿಸಬೇಕು ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ಸರ್ಕಾರಿ ಶಾಲೆಯನ್ನ ಮತ್ತೆ ಹಳ್ಳಿ ಪ್ರದೇಶದಲ್ಲಿ ಉಳಿಸಬೇಕು ಅನ್ನುವಂಥ ಯೋಜನೆ ಅಡಿಯಲ್ಲಿ ಇಡೀ ಶಾಲೆಗೆ ಬೇಕಾಗಿರತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನ ಊರಿನವರ ಮತ್ತು ದಾನಿಗಳ ಸಹಕಾರದಿಂದ ಮಾಡಿದ್ದೇವೆ. ಫೆಬ್ರವರಿ 23ರಂದು ಮುಂಜಾನೆ 10 ಗಂಟೆಗೆ ವಿವಿಧ ಕಾಮಗಾರಿಗಳ ಶಾಲಾರ್ಪಣೆ ನಡೆಯಲಿದ್ದು, ಸಭಾ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಂಜೀವ ಮಠಂದೂರು ವಹಿಸಲಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ದಾನಿಗಳನ್ನು ಸನ್ಮಾನಿಸಲಿದ್ದಾರೆ. ಫೆಬ್ರವರಿ 23ರ ಸಂಜೆ 7 ಗಂಟೆಗೆ ಗುರುವಂದನಾ ಮತ್ತು ಸನ್ಮಾನ ಕಾರ್ಯಕ್ರಮ ಸಂಸದೆ ಶೋಭಾ ಕರಂದ್ಲಾಜೆ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಫೆಬ್ರವರಿ 24ರಂದು ರಾತ್ರಿ 8 ಗಂಟೆಗೆ ದಾನಿಗಳಿಗೆ ಸನ್ಮಾನ ಮತ್ತು ಶತಮಾನೋತ್ಸವ ಸಂಪನ್ನ ಕಾರ್ಯಕ್ರಮ ವಯಸ್ಕರ ಶಿಕ್ಷಣ ವಿಭಾಗದ ಶಿಕ್ಷಣಾಧಿಕಾರಿ ಸುಧಾಕರ್ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ನಾವು ಶತಮಾನೋತ್ಸವದ ಸವಿ ನೆನಪಿಗಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೇವೆ. ಅದೆಲ್ಲ ನಾಳಿನ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಲೋಕಾರ್ಪಣೆಗೊಳ್ಳಿಗಿದೆ. ಎಲ್ಲ ಅತಿಥಿಗಳು ಅವತ್ತು 23ನೇ ತಾರೀಕಿಗೆ ಬೆಳಿಗ್ಗೆ ಕುರ್ಚರಕಟ್ಟೆಯಿಂದ ವೈಭವದ ಮೆರವಣಿಗೆ ಆರಂಭ ಆಗ್ತದೆ. ಅವತ್ತು ಹೋಗಿ ಕುರ್ಚರಕಟ್ಟೆಯಿಂದ ಆರಂಭವಾದಂತಹ ಮೆರವಣಿಗೆ ನರಿಮುಗ್ರಿಗೆ ಹೋಗಿ ಅಲ್ಲಿ ಶಾಲೆಯಲ್ಲಿ ಧ್ವಜಾರೋಹಣ ಮತ್ತು ಸಭಾ ಕಾರ್ಯಕ್ರಮ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಡಿ ಕೃಷ್ಣರಾಜ್ ಜೈನ್, ಮುಖ್ಯ ಗುರು ವಿಜಯ್ ನಾಯಕ್, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಶರಶ್ಚಂದ್ರ ಬೈಪಡಿತಾಯ, ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ನಾಯಕ್ ಸೇರಾಚೆ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.